ಕುಂದಾಪುರದ ಕುಂಬಾಶಿಯ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದೊಡೆಯ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವವು ಶ್ರೀ ಎಸ್ ವೆಂಕಟೇಶ್ ಮೂರ್ತಿ ಸಂಸ್ಥಾಪಕರು ವಾರಿ ಫೌಂಡೇಶನ್ ಬೆಂಗಳೂರು ಇವರ ನೇತೃತ್ವದಲ್ಲಿ ಭೂವೈಕುಂಠ ಕ್ಷೇತ್ರ ತಿರುಮಲದಲ್ಲಿ ಪ್ರತಿನಿತ್ಯ ನಡೆಯುವ ಆಗಮನ ಪದ್ಧತಿಯಂತೆ ಶ್ರೀನಿವಾಸ ಕಲ್ಯಾಣೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನೋಡಲು ಊರ ಪರವೂರಿನ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವವನ್ನು ನೋಡಿ ಕಣ್ತುಂಬಿಕೊಂಡರು. ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದ ಅನಿತಾ ಹಾಗೂ ಶ್ರೀ ದೇವರಾಯ ಮಂಜುನಾಥ್ ಸೇರಿಗಾರ್, ವ್ಯವಸ್ಥಾಪಕ ರಾಜಶೇಖರ್ ಹೆಗಡೆ, ಅರ್ಚಕ ಮತ್ತು ಸಿಬ್ಬಂದಿ ವರ್ಗ, ಕುಂದಾಪುರದ ರಕ್ಷಣಾ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರು, ಉತ್ಸಾಹಿ ಸ್ವಯಂ ಸೇವಕರು, ರಕ್ಷಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಸುರೇಶ್ ಶೇರಿಕಾರ್, ಉದ್ಯಮಿ ಚಂದ್ರಶೇಖರ್ ಕಲ್ಪತರು, ವಿಶ್ವ ರಾಮಕ್ಷತ್ರಿಯ ಸಂಘದ ಅಧ್ಯಕ್ಷ ಶಶಿಧರ್ ನಾಯಕ್, ಪ್ರಕಾಶ್ ಬೆಟ್ಟಿನ್, ಅಶೋಕ್ ಬೆಟ್ಟಿನ್, ಮಹೇಶ್ ಬೆಟ್ಟಿನ್, ಶ್ರೀಧರ್ ಪಿಎಸ್ ಉಪಸ್ಥಿತರಿದ್ದರು. वीरलक्ष्मी हृदय सरसिजे बोधकारुण्यलक्ष्मी सुमंगलीर्यं वधूरिवागं समेत पश्यता सौभाग्यमस्ये दत्त्वा यातास्तं विपरेतना आयुष्येवेन्द्रिये प्रतिष्ठति. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ. ಶುದ್ಧತೆಯ ಆಲಯದಿಂದ ಭೀಮಾ, ಭರವಸೆಯ ಪರಂಪರೆಯೊಂದಿಗೆ 1925ರಿಂದ BIS 916 ಹಾಲ್ಮಾರ್ಕ್ ಹೊಂದಿದ ಚಿನ್ನಾಭರಣ, ಪ್ರಮಾಣೀಕೃತ ವಜ್ರಗಳು, ಸ್ಟರ್ಲಿಂಗ್ ಬೆಳ್ಳಿ. ಭೀಮಾ ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ.